ತುಳು ಚಲನಚಿತ್ರ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದಿಂದ ಆಯೋಜಿಸಲ್ಪಡುತ್ತಿರುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಮೇ 10ನೇ ತಾರೀಕಿನಂದು ಮಂಗಳೂರಿನ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು 3 ದಿನಗಳ ಕಾಲ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಿಪಿಎಲ್ನ ಬಿಡ್ಡಿಂಗ್ ಮಂಗಳೂರಿನ ಶ್ರೀ ಕೆಎಸ್ ರಾವ್ ವೇದಿಕೆಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ತುಳು ಚಲನಚಿತ್ರ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಉಪಾಧ್ಯಕ್ಷ ಮೋಹನ್ ಗೋಪಾಲ್, ಸಿಪಿಎಲ್ ಕ್ರಿಕೆಟ್ ಮ್ಯಾಚ್ ಮಂಗಳೂರಿನ ಸಹ್ಯಾದ್ರಿ ಗ್ರೌಂಡ್ನಲ್ಲಿ ನಡೆಯಲಿದ್ದು ತುಳು ಚಿತ್ರರಂಗದ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸುವ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿದೆ. ಈ ಮ್ಯಾಚ್ನಲ್ಲಿ ತುಳು ಚಿತ್ರರಂಗದ ಕಲಾವಿದರು, ದೇಶದ ಆಟಗಾರರು ಮತ್ತು ಪತ್ರಕರ್ತರು ಭಾಗವಹಿಸಲಿದ್ದಾರೆ. ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ 3ನೇ ಬಾರಿಗೆ ಈ ಮ್ಯಾಚ್ ಅನ್ನು ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದರು. Panthers going for 16. We have 17 with Warriors. 20 in the hands of 22 for Warriors. So 22 once. 20 for 7,000. Yeah, we have Rockers with us. So 8,000. 8,000 in the hands of Rockers. Anybody out there? ಕಲಾವಿದರೆಲ್ಲರೂ ಒಟ್ಟು ಸೇರಿ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಕಲಾವಿದರು ಇದ್ದಾರೆ, ಅದೇ ರೀತಿ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಇವತ್ತು ದಿನಾಂಕ 11, 12, 13ರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ಸಿಪಿಎಲ್ ಅಂತ ಹೇಳಿ ಮ್ಯಾಚ್ ನಡೆಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರದ ಆಟಗಾರರು, ರಾಷ್ಟ್ರಮಟ್ಟ ಆಟಗಾರರು ಎಲ್ಲ ಬಂದು ಭಾಗವಹಿಸಲಿಕ್ಕಿದ್ದಾರೆ. ಇದು ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಒಂದು ಸ್ನೇಹ ಮಿಲನದ ಕಾರ್ಯಕ್ರಮ. ತುಳು ಚಿತ್ರ ಕಲಾವಿದರ ತಂತ್ರಜ್ಞರ ಒಕ್ಕೂಟಡು ಸಿಪಿಎಲ್ ಮ್ಯಾಚ್ ನಡತೊಂದುಂಡು ಎಲ್ಲಂಜಿ 10ಕ್ಕೆ ಸಹ್ಯಾದ್ರಿ ಗ್ರೌಂಡ್ ಇಂದು ಎಂಗಳು ದಯಮಲ್ತೊಂದು ಮಂಡ ಕಲಾವಿದರನ್ನು ಪೂರ ಒಗ್ಗಟ್ಟಡು ಸೇರಾದು ಕಲಾವಿದರು ಪೂರ ಒಟ್ಟಿಗೆ ಉಪ್ಪೋಡು ಪನ್ಪುನ ಉದ್ದೇಶ ಗಾತ್ರ ಇಂದು ಎಂಗಲ್ಲ 3 ಜನ ಮ್ಯಾಚ್.